ನಮಸ್ಕಾರ ವೀಕ್ಷಕರೇ, ಮಂಗಳೂರು ಸಮೀಪದ ಮಳಲಿ ಮಸೀದಿ ವಿವಾದಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಾಂಬೂಲ ಪ್ರಶ್ನೆಯನ್ನ ಕೇಳಲಾಗಿದೆ. ಕೇರಳದ ಪ್ರಸಿದ್ಧ ಜ್ಯೋತಿಷಿಗಳಿಂದ ತಾಂಬೂಲ ಪ್ರಶ್ನೆ ನಡೆದಿತ್ತು. ಹಾಗಾದ್ರೆ ಏನಿದು ಮಳಲಿ ಮಸೀದಿ ವಿವಾದ? ಈ ತಾಂಬೂಲ ಪ್ರಶ್ನೆ ಎಂದರೇನು? ಇದರ ಆಚರಣೆ ಮಹತ್ವಗಳೇನು ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೇವೆ ಇಂದಿನ ಈ ಸಂಚಿಕೆಯಲ್ಲಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೆ ಒತ್ತಿ. ಪ್ರಿಯ ವೀಕ್ಷಕರೇ, ನಿನ್ನೆಯಿಂದ ತಾಂಬೂಲ ಪ್ರಶ್ನೆ ಎನ್ನುವಂತಹ ಪದ ಎಲ್ಲೆಡೆ ಹಾಟ್ ಕೇಕ್ನಂತೆ ಸದ್ದು ಮಾಡ್ತಿರೋದಂತೂ ಸತ್ಯ. ಜನರೆಲ್ಲರ ಬಾಯಲ್ಲಿ ಅದರ ಬಗ್ಗೆನೇ ಮಾತುಗಳು ಹರಿದಾಡ್ತಿವೆ. ಇದಕ್ಕೆ ಕಾರಣವೇನೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಬಳಿಯ ಮಳಲಿ ಎಂಬ ಜುಮಾ ಮಸೀದಿ ವಿವಾದ. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕೇರಳದ ಪ್ರಸಿದ್ಧ ಜ್ಯೋತಿಷಿಗಳ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿತ್ತು. ಕಟ್ಟುನಿಟ್ಟಾದ ಧಾರ್ಮಿಕ ವಿಧಿವಿಧಾನಗಳಂತೆ ನಡೆದಂತಹ ಈ ತಾಂಬೂಲ ಪ್ರಶ್ನೆಯಲ್ಲಿ ಮಸೀದಿ ಜಾಗದಲ್ಲಿ ದೈವದ ಕುರುಹುಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಸಂಘಟನೆಗಳ ನೆರವಿನಿಂದ ಗುರುಪುರ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದ್ದು, ಇಂದು ಮಸೀದಿ ಇದ್ದಂತಹ ಜಾಗದಲ್ಲಿ ಹಿಂದೆ ಮಠ ಆರಾಧನೆ ಇದ್ದಿರುವಂತಹ ಬಗ್ಗೆ ಕಂಡುಬರ್ತಿದೆ. ಪೂರ್ವ ಕಾಲದಲ್ಲಿ ಮಠದ ರೀತಿಯ ಪ್ರದೇಶ ಇದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಮಳಲಿ ಜುಮಾ ಮಸೀದಿ ವಿವಾದ? ಈ ತಾಂಬೂಲ ಪ್ರಶ್ನೆ ಎಂದರೇನು? ಇದರ ಆಚರಣೆ ಮಹತ್ವಗಳೇನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಈ ತಾಂಬೂಲ ಪ್ರಶ್ನೆ ಎನ್ನುವುದು ಜ್ಯೋತಿರ್ವಿಜ್ಞಾನಗಳಲ್ಲಿ ಒಂದಾಗಿರುವಂತಹ ಶಾಸ್ತ್ರ. ಕೇರಳ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಭಾಗದಲ್ಲಿ ತಾಂಬೂಲ ಪ್ರಶ್ನೆಗೆ ತುಂಬಾನೇ ಮಹತ್ವವಿದೆ. ಇದರ ಜೊತೆಗೆ ಅಷ್ಟಮಂಗಳ, ಆರೂಢ ಪ್ರಶ್ನೆಗಳನ್ನ ಕೇಳುವಂತಹ ಪದ್ಧತಿಯನ್ನು ಆಚರಿಸಲಾಗುತ್ತದೆ. ತಾಂಬೂಲ ಅಂದರೆ ಮುಖ್ಯವಾಗಿ ವೀಳ್ಯದೆಲೆಯನ್ನ ಉಪಯೋಗಿಸಿ ಈ ಶಾಸ್ತ್ರವನ್ನ ಆಚರಿಸಲಾಗುತ್ತದೆ. ತಾಂಬೂಲದ ಸಂಖ್ಯೆ, ಸ್ವರೂಪದ ಆಧಾರದಲ್ಲಿ ಪ್ರಶ್ನೆಯ ಫಲವನ್ನ ಹೇಳುವಂತಹ ವ್ಯವಸ್ಥೆಯನ್ನ ತಾಂಬೂಲ ಪ್ರಶ್ನೆ ಅಂತ ಹೇಳಲಾಗುತ್ತೆ. ಪ್ರಶ್ನೆ ಕೇಳುವವ ಕೊಡುವಂತಹ ತಾಂಬೂಲದ ಸಹಾಯದಿಂದ ಶುಭ ಅಶುಭ ಫಲಗಳನ್ನ ಹೇಳಲಾಗುತ್ತೆ. ಇದರಲ್ಲಿ ಜಾತಕ ಕುಂಡಲಿಗಳನ್ನ ಬಳಸದೆ ಪ್ರಶ್ನೆ ಮಾಡಿದಂತಹ ಸಮಯ, ಪ್ರಶ್ನೆ ಕೇಳಿದಂತಹ ಉದ್ದೇಶ, ಅದರ ಸ್ವರೂಪ, ಅಂಗಚೇಷ್ಟೆ ಇತ್ಯಾದಿಗಳ ಆಧಾರದ ಮೇಲೆ ಸಮಸ್ತ ಪ್ರಶ್ನೆಗಳ ಯಥಾರ್ಥ ಫಲವನ್ನ ಹೇಳಲಾಗುತ್ತೆ. ಪ್ರಶ್ನೆಶಾಸ್ತ್ರದಲ್ಲಿ ಚಕ್ರಗಳು, ಕವಡೆಗಳು, ತಾಂಬೂಲ ಇತ್ಯಾದಿಗಳನ್ನ ಉಪಯೋಗಿಸುವಂತಹ ವಿಧಾನಗಳು ಪ್ರಚಲಿತದಲ್ಲಿವೆ. ಅವುಗಳ ಸಂಖ್ಯೆ, ಸ್ವರೂಪ ಇತ್ಯಾದಿಗಳ ಆಧಾರದಿಂದ ಪ್ರಶ್ನೆ ಫಲವನ್ನ ಹೇಳಲಾಗುತ್ತೆ. ಪ್ರಶ್ನೆ ಕೇಳುವವ ಕೊಡುವಂತಹ ತಾಂಬೂಲದ ಸಹಾಯದಿಂದ ತನ್ವಾದಿ ದ್ವಾದಶ ಭಾವಗಳ ಸಮಸ್ತ ಶುಭ ಅಶುಭ ಫಲಗಳನ್ನ ಹೇಳಲಾಗುತ್ತೆ. ತಾಂಬೂಲ ಪ್ರಶ್ನೆಯು ಜ್ಯೋತಿಷ್ಯದಲ್ಲಿ ಬಹುಮುಖಿ ವಿಶ್ಲೇಷಣೆ ಪ್ರಕ್ರಿಯೆಯಾಗಿದೆ. ಇದನ್ನ ಕೇರಳದಲ್ಲಿ ವ್ಯಾಪಕವಾಗಿ ಅನುಸರಿಸಲಾಗುತ್ತಿದೆ. ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಇದನ್ನ ಸಿಟಿ ಸ್ಕ್ಯಾನ್ಗೆ ಹೋಲಿಸಬಹುದು. ದೇಹದ ಸಮಸ್ಯೆಗಳ ಮೂಲವನ್ನ ಹುಡುಕಲು ಹೇಗೆ ಸ್ಕ್ಯಾನ್ಗೆ ಒಳಪಡಿಸಲಾಗುತ್ತದೆಯೋ ಹಾಗೆಯೇ ಕುಟುಂಬದ ಇಲ್ಲವೇ ಸಾಮಾಜಿಕ ದೋಷಗಳನ್ನು ನಿರ್ಣಯಿಸುವಲ್ಲಿ ಇದು ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತದೆ. ತಾಂಬೂಲ ಪ್ರಶ್ನೆಯಲ್ಲಿ ಮುಖ್ಯವಾಗಿ ದೀಪ, ಎಣ್ಣೆ ಮತ್ತು ಬತ್ತಿ, ತಾಂಬೂಲ ಅಥವಾ ವೀಳ್ಯದೆಲೆ, ಅಡಿಕೆಗಳನ್ನು ಬಳಸಲಾಗುತ್ತದೆ. ಇನ್ನು 6 ಲಗ್ನಗಳು ಅಥವಾ 6 ಅಂಕಗಳ ಉಲ್ಲೇಖಗಳು ಇರುತ್ತವೆ. ಅಂದರೆ ಆರೂಢಂ ಅಂದರೆ ಸಮುದ್ರ ಚಿಪ್ಪುಗಳನ್ನು ಬಳಸಿ ಜ್ಯೋತಿಷಿ ಹಾಕುವಂತಹ ಕವಡೆ. ಉದಯಂ ಅಂದರೆ ಪ್ರಶ್ನೆ ಕೇಳಿದಂತಹ ಸಮಯ. ಲಗ್ನಾಂಶ ಅಂದರೆ ಪ್ರಶ್ನೆ ಹುಟ್ಟಿದ ನವಾಂಶ. ಛತ್ರಂ ಅಂದರೆ ಸೂರ್ಯನ ಸ್ಥಾನ. ಆರೂಢ ಉದಯ ಲಗ್ನದಿಂದ ಬಂದರೆ ಇನ್ನು ಸೃಷ್ಟಾಂಗ ಅಂದರೆ ವಿಚಾರಿಸುವವರು ಸ್ಪರ್ಶಿಸುವಂತಹ ದೇಹದ ಭಾಗವನ್ನ ಆಧರಿಸಿ ಹೇಳುವುದಾಗಿದೆ. ಚಂದ್ರನ್ ಅಂದರೆ ಚಂದ್ರನ ಸ್ಥಾನ. ತಾಂಬೂಲ ಗ್ರಹ ಮತ್ತು ರಾಶಿ, ಇತರ ನಿಮಿತ್ತಗಳು ಹಾಗೂ ಕುಟುಂಬ ಸದಸ್ಯರ ಸಮಸ್ಯೆಗಳನ್ನು ಹೇಳಲು ಬಳಸಲಾಗುತ್ತದೆ. ಇನ್ನು ಏಪ್ರಿಲ್ 21ರಂದು ಮಳಲಿಯ ಮಸೀದಿ ನವೀಕರಣಕ್ಕಾಗಿ ಕಟ್ಟಡ ತೆರವು ಮಾಡಲಾಗ್ತಾ ಇತ್ತು. ಆದರೆ ಮದನಿ ದರ್ಗಾ ಕೆಡವಿದಾಗ ದೇವಾಲಯದ ಶೈಲಿಯ ಕಟ್ಟಡವು ಪತ್ತೆಯಾಗಿತ್ತು ಎನ್ನಲಾಗುತ್ತಿದೆ. ಹಾಗಾಗಿ ಗುರುಪುರ ಬಳಿ ದೇಗುಲ ಮಾದರಿಯ ಕಟ್ಟಡ ಕಾಣಿಸಿಕೊಂಡಂತಹ ಬೆನ್ನಿನಲ್ಲೇ ವಿವಾದ ಶುರುವಾಗಿತ್ತು. ಜೊತೆಗೆ ದೇಗುಲದ ಕಳಶ, ತೋಮರ ಮತ್ತು ಕಂಬಗಳಂತಹ ಮಾದರಿ ಕೂಡ ಪತ್ತೆಯಾಗಿತ್ತು.
ಕೂಡಲೇ ಜಿಲ್ಲಾಡಳಿತ ಮಳಲಿ ದರ್ಗಾದ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಆದೇಶವನ್ನ ನೀಡಿತ್ತು. ಇದಾದ ಬೆನ್ನಲ್ಲೇ ಸ್ಥಳಕ್ಕೆ ಹಿಂದೂ ಸಂಘಟನೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿತ್ತು. ನಂತರದಲ್ಲಿ ಅಲ್ಲಿ ದೇಗುಲ ಇತ್ತು ಎಂದು ವಾದವೂ ಶುರುವಾಗಿತ್ತು. ಸಾಮಾನ್ಯ ತಾಂಬೂಲ ಪ್ರಶ್ನೆಯಲ್ಲಿ ಪೂರ್ಣವಾದ ಚೈತನ್ಯವಿದೆ, ಆದರೆ ನಾವು ಪ್ರಾರ್ಥಿಸಿ ಇಟ್ಟಂತಹ ರಾಶಿಯಲ್ಲಿ ದೇವರು ಇರುವುದು ನಿಜ ಅಂತ ತಾಂಬೂಲ ಪ್ರಶ್ನೆ ನೋಡಿದಂತಹ ಜ್ಯೋತಿಷಿ ಅವರು ನಿನ್ನೆ ಹೇಳಿದ್ದಾರೆ. ಪೂರ್ವದಲ್ಲಿ ಇದೊಂದು ಮಠದ ರೂಪದಲ್ಲಿತ್ತು. ಇದು ದೈವ ಸಾನ್ನಿಧ್ಯ ಇದ್ದಂತಹ ಸ್ಥಳವಾಗಿದೆ. ವಿವಾದದಿಂದಾಗಿ ದೇವಾಲಯವನ್ನ ನಾಶಪಡಿಸಿ ಮಸೀದಿಯನ್ನ ಕಟ್ಟಲಾಗಿದೆ. ಹೀಗಾಗಿ ಇಲ್ಲಿ ದೇವಾಲಯವನ್ನ ಮರುಸ್ಥಾಪಿಸಬೇಕಿದೆ ಅಂತ ಅವರು ಹೇಳಿಕೆಯನ್ನು ಸಹ ನೀಡಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಮಸೀದಿ ನಿರ್ಮಾಣವಾಗಬೇಕೋ ಇಲ್ಲ ಈ ಮೊದಲು ಇಲ್ಲಿ ಮಠವಿತ್ತು ಎನ್ನುವುದಕ್ಕಿಂತ ಹೆಚ್ಚು ಚರ್ಚೆಗೆ ಒಳಪಟ್ಟಂತಹ ವಿಷಯವೆಂದರೆ ತಾಂಬೂಲ ಪ್ರಶ್ನೆ ಶಾಸ್ತ್ರ. ನಮ್ಮ ಇಂದಿನ ಈ ಸಂಚಿಕೆಯಲ್ಲಿ ತಾಂಬೂಲ ಪ್ರಶ್ನೆ ಅಂದರೇನೋ, ಅದರ ಆಚರಣೆ ಹೇಗೆ, ಅಲ್ಲದೆ ಅದರ ಮಹತ್ವ ಏನು ಎಲ್ಲವನ್ನ ತಿಳಿದುಕೊಂಡು ಬಂದ್ರೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.